ಎಲ್ಲರಿಗೂ ನಮಸ್ಕಾರಗಳು. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗದಿಂದಾಗಿ ಜಗತ್ತಿನಾದ್ಯಂತ ಜನರ ಜೀವನದಲ್ಲಿ ತುಂಬಾ ಅಲ್ಲೋಲಕಲ್ಲೋಲವಾಗಿದೆ. ಸುಮಾರು 1.5 ವರ್ಷಗಳಿಂದ ಜಾರಿಗೊಂಡಿರುವ ಈ ಲಾಕ್ಡೌನ್ನಿಂದಾಗಿ ಜನರು ತುಂಬಾನೇ ಬೇಸತ್ತು ಹೋಗಿದ್ದಾರೆ. ಮನೆಯಲ್ಲಿ ಕುಳಿತು ಸುಸ್ತಾಗಿ ಸೋತು ಹೋಗಿದ್ದಾರೆ. ಲಾಕ್ಡೌನ್ನಿಂದಾಗಿ ಜನರ ಜೀವನ ಶೈಲಿಯಲ್ಲಿ ಹಲವು ರೀತಿಯ ಬದಲಾವಣೆಗಳಾಗಿವೆ. ಎಲ್ಲರಿಗೂ ಅವರದ್ದೇ ಆದಂತಹ ಒಂದು ಗೋಳು. ಅಂಥದ್ದರಲ್ಲಿ ಇಂದು ನಾವು ಮಂಚಕಲ್ನ ದುರ್ಗಾ ಹಾಗೂ ದುಬೈಯಲ್ಲಿ ವಾಸಿಸುವಂತಹ ಲಕ್ಷ್ಮಿಯ ಲಾಕ್ಡೌನ್ನ ಗೋಳನ್ನು ನೋಡೋಣ ಬನ್ನಿ. ಇವರೇ ನೋಡಿ ಮಂಚಕಲ್ನ ದುರ್ಗಾ. ಇವರದ್ದು ಒಂದು ಸಣ್ಣ ಕುಟುಂಬ. ದುರ್ಗಾ ತನ್ನ ಗಂಡ ಹಾಗೂ ಒಬ್ಬನೇ ಮಗನಾದ ಸಮರ್ಥನೊಂದಿಗೆ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಲಾಕ್ಡೌನ್ನ ಮೊದಲು ದುರ್ಗಾ ತನ್ನ ಮಗನನ್ನು ಕಾಲೇಜಿಗೆ ಕಳಿಸಿದ ನಂತರ ಮನೆಯ ಎಲ್ಲಾ ಕೆಲಸಗಳನ್ನು 10 ಗಂಟೆಯ ಒಳಗೆ ಮಾಡಿ ಮುಗಿಸಿ ಬಳಿಕ ಉಳಿದ ಸಮಯವನ್ನೆಲ್ಲ ತನ್ನ ಗೆಳತಿಯರೊಂದಿಗೆ ಕಿಟಿ ಪಾರ್ಟಿ, ಗಾಸಿಪ್, ಪಿಕ್ನಿಕ್ ಮುಂತಾದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. ಇನ್ನು ಇವರು ಲಕ್ಷ್ಮಿ. ಮೂಲತಃ ಇಂಡಿಯಾದವರಾದರೂ ತನ್ನ ಗಂಡನ ಕೆಲಸದ ನಿಮಿತ್ತ ದುಬೈನಲ್ಲಿ ನೆಲೆಸಿದ್ದಾರೆ. ಇವರದ್ದು ಅತ್ತೆ, ಮಾವ, ಗಂಡ ಮತ್ತು ಮಗನ ಒಂದು ಸುಂದರ ತುಂಬು ಕುಟುಂಬ. ಇವರು ಬೆಳಿಗ್ಗೆ ಗಂಡನು ಆಫೀಸಿಗೆ ಹೋದ ನಂತರ ಮಗನನ್ನು ಶಾಲೆಗೆ ಕಳಿಸಿದ ನಂತರ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡಿ ಫ್ಯಾಮಿಲಿ ಪಾರ್ಟಿ, ಫ್ರೆಂಡ್ಸ್, ಶಾಪಿಂಗ್, ಕಿಟಿ ಪಾರ್ಟಿ, ಗಾಸಿಪ್ ಹೀಗೆ ಫುಲ್ ಎಂಜಾಯ್ ಮಾಡುತ್ತಾ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು, ಸಂತೋಷದಿಂದಿದ್ದರು. ಲಾಕ್ಡೌನ್ ಶುರುವಾದ ದಿನದಿಂದ ದುರ್ಗಾ ಹಾಗೂ ಲಕ್ಷ್ಮಿಯವರ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗಿವೆ. ಇವರ ಜೀವನವು ಸಂಪೂರ್ಣವಾಗಿ ಅಲ್ಲೋಲಕಲ್ಲೋಲವಾಗಿದೆ. ಈ ಲಾಕ್ಡೌನ್ನಿಂದಾಗಿ ಈ ಎರಡೂ ಕುಟುಂಬದಲ್ಲಿ ಆಗಿರುವ ಬದಲಾವಣೆಗಳನ್ನು ಹಾಗೂ ಅವರ ಗೋಳನ್ನು ನಾವು ನೋಡೋಣ ಬನ್ನಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಅದೇ ಗಂಟೆ ಆಯ್ತು, ಸಮರ್ಥ ಇನ್ನು ಎದ್ದಿಲ್ವೋ ಅಂತ. ಮನೆ ಕೆಲಸನೇ 100 ಇದೆ, ಅದ್ರ ಮೇಲೆ ಈ ಸಮರ್ಥನ್ ಎಫ್ಸಿ ಆನ್ಲೈನ್ ಕ್ಲಾಸಿಗೆ ಕೂತ್ಕೊಳ್ಸಿ ಇನ್ನೂ ದೊಡ್ಡ ಕೆಲಸ. ಇನ್ನೂ ಹೇಳಿಲ್ಲ, 10 ನಿಮಿಷ ಉಳಿದಿದೆ ಕ್ಲಾಸಿಗೆ. ಸಮರ್ಥ ಸಮರ್ಥ ಅಯ್ಯೋ ಅಯ್ಯೋ ಎಲ್ಲ ಮಾಡ್ತಿದ್ದೆ, ಇನ್ನೂ ಹೇಳಿಲ್ವೇನೋ? ಹೇಳೋ ಸಮರ್ಥ, ಹೇಳೋ ಬೇಗ. ಕ್ಲಾಸ್ ಯಾರಿಗೆ? ನನ್ಕೋ ನಿನ್ಕೋ? ಹೇಳು ಬೇಗ. ಬ್ರೇಕ್ಫಾಸ್ಟ್ ಮಾಡಿಟ್ಟಿದ್ದೀನಿ, ತಿನ್ಕೋ. ಏನಮ್ಮ ನಿನ್ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ನಿನ್ ಕಾಟ, ಮೇಡಮ್ ಕಾಟ. ನಿಮ್ಗೆಲ್ಲ ಕಾಟ ಅನಿಸ್ತಿದೆ, ಬೇಗ ಹೇಳು. ಎಲ್ಲಿರುವೆ ಮನವ ಕಾಡುವರು ಪಸಿಯೇ. ಒಬ್ಬ 1 ಗಂಟೆ ಆಯ್ತು, 5 ನಿಮಿಷ ಉಳಿದಿದೆ. ಈಗ ಮೀಟಿಂಗ್ ಉಂಟು ನನ್ನ ಬಾಸ್ ಹತ್ರ. ಆ ಮಹಿಷಾಸುರ ಬರ್ತಾನೀಗ, ಮೊದಲು ಬೇಗ ಒಂದು ಓಪನ್ ಆದ್ರೆ ಒಳ್ಳೆದಿತ್ತು. ರಾಮ ರಾಮ ಓಪನ್ ಅಂದ್ರಾಯ್ತು. ಕರೆಕ್ಟ್, ಈಗ ಬರ್ತಾನೆ. ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಐ ಆಮ್ ವರ್ಕಿಂಗ್ ಆನ್ ದಟ್ ಇಶ್ಯೂ ಸರ್. ಪ್ಲೀಸ್ ಗಿವ್ ಮಿ 3 days time sir. I will sort it and give you updates on that issue sir. ಲೋ ಸುದರ್ಶನ, ನನ್ನ ಮೊಬೈಲ್ ಚಾರ್ಜರ್ ಎಲ್ಲಿಟ್ಟಿದೀಯಾ? ಆ BP ಮಾತ್ರೆ ಪಾರ್ಸೆಲ್ ಬಂತಾ ಇಲ್ವಾ? Sir, 1 minute sir. I have to put your call on mute sir. 1 minute. ಅಮ್ಮ ಯಾಕೆ ನೀನು ಕಿರ್ಚುತ್ತಾ ಇದ್ದೀಯಾ?
ಬಾಸ್ ಹತ್ರ ಮೀಟಿಂಗ್ ಮಾಡೋದು ಕಾಣಿಸೋದಿಲ್ವನೇ ನಿನ್ಗೆ? ನಿನ್ಗೆ ಏನಾದ್ರೂ ಬೇಕು ಲಕ್ಷ್ಮಿ ಹತ್ರ ಹೋಗಿ ಕೇಳಿ ಅಲ್ವಾ? ಅವರಿಗೆ BP ಅಂತೆ, BP. ಮೊಬೈಲ್ ಅಂತೂ ಕೈಯಲ್ಲೇ ಬೇಕು, BP ಮಾತ್ರ ನಾನ್ ತಗೊಳ್ಬೇಕಂತ ಈಗ. ಎಸ್ ಸರ್, there is some Wi-Fi issue, sir. I have to go there and fix the issue, sir. So we are talking on that issue, sir. Yeah, I'm working on that, sir. ಫ್ರೆಶ್ ಆದೇನೋ? ಹಾ ಅರೆ, ಒಂದು ವಾರದಿಂದ ಇದೇ ಶಾರ್ಟ್ಸ್ ಹಾಕ್ತಿದ್ದಿ, ಬೇರೆ ಇಲ್ವೇನೋ? ಏನಾಯ್ತಮ್ಮ? ಆನ್ಲೈನ್ ಕ್ಲಾಸಲ್ಲಿ ಮೇಲೆ ಮಾತ್ರ ಅಲ್ಲ ಕಾಣೋದು, ಕೆಳಗೆ ಯಾರು ನೋಡ್ತಾರೆ? ವಾಶ್ ಮಾಡೋದು ಬೇಡವೇನೋ? ಅದು ಕಂಫರ್ಟೇಬಲ್ ಇದೆಯಮ್ಮ, ಕುತ್ಕೊಳ್ಳೋಕೆ ಒಳ್ಳೆ ಆಗುತ್ತೆ. ಅಯ್ಯೋ, ಏನ್ ಬೇಕಾದ್ರೆ ಮಾಡ್ಕೊ. ಲೋ ಸಮರ್ಥ, ಆನ್ಲೈನ್ ಕ್ಲಾಸ್ ಕೂತಿದ್ದೀನೋ? ಹೌದು ಅಮ್ಮ, ಆನ್ಲೈನ್ ಕ್ಲಾಸ್ನಲ್ಲೇ ಇದ್ದೀನಿ. ಈ ಹುಡುಗ ಒಂದು ಹೇಳಿದ್ ಒಂದು ಕೇಳಲ್ಲ. ಹತ್ರ ಹೋದ್ರೆ ಗಬ್ಬು ವಾಸನೆ ಬರುತ್ತೆ. ಆ ಶಾರ್ಟ್ಸ್ ಬೇಡ ಅಂದ್ರೆ ಕೇಳಲ್ಲ. ಇವತ್ತು ಹೇಗಾದ್ರೂ ಮಾಡಿ ಅದನ್ನು ವಾಶಿಗೆ ಹಾಕ್ಲೇಬೇಕು. ವೇದ ಇವತ್ತು ಸ್ಪೆಷಲ್ ರೆಸಿಪಿ ಕಳಿಸ್ತೀನಿ ಹೇಳಿದಾಳೆ. ಕಳಿಸಿದಾಳ ನೋಡು. ಅರೆ, ಸಮರ್ಥ ಮ್ಯಾಮ್ ಮೆಸೇಜ್. ಇವನು ಅಟೆಂಡ್ ಆಗಿಲ್ವಾ ಕ್ಲಾಸ್? ಲೋ ಸಮರ್ಥ, ಮೇಡಮ್ ನಮ್ಮ ಮೆಸೇಜ್ ಬಂದಿದೆ, ಕ್ಲಾಸಲ್ಲಿ ಇದೆಯೋ ಇಲ್ವೋ? ಹಲೋ ಸಾತ್ವಿಕ್, ಕೇಳಿಸ್ತಿದ್ಯಾ? ಹಾ, ಜಾಯ್ನ್ ಆಗಿ. ಎಷ್ಟು ಜನ? ಯಾವ್ದಲ್ವಾ? ಬ್ಯಾಟಲ್ ಆಲ್ವಾನ ಶೂಟರ್ ಅಲ್ವಾ? ಯಾವುದು? ಆಯ್ತು. ಏ, ಅದು ಕ್ಲಾಕ್ ಟವರಿಗೆ ಹೋಗೋಣ. ಹಲೋ, ಕ್ಲಾಕ್ ಟವರ್ ಇಲ್ಲ, ಅಲ್ಲಿ ಒಂದು ಸೇಫ್ ಝೋನ್ ಇತ್ತು. ಕ್ಲಾಕ್ ಟವರಿಗೆ ಈಗ ಸಾತ್ವಿಕ್ ಹೆಡ್ಶಾಟ್ ಕೊಡು ಅವನಿಗೆ. ಹೆಡ್ಶಾಟ್ ಕೊಡು. ಏನ್ ಮಾಡ್ತೀಕೊನು? ನಮ್ ಪಾಯಿಂಟ್ ಮಿಸ್ ಮಾಡ್ತೀಯಲ್ಲ. ರಿವೈವ್ ಮಾಡು. ನಮ್ಗೆ ಇಲ್ಲಿ ಹಿಂದೆಂದ ಬಂದು ಹೊಟ್ಬಿಟ್ಟು ಅವನು ರಿವೈವ್ ಮಾಡು ಬೇಗ. ಲೋ ಸಮರ್ಥ, ಮೇಡಮ್ ನಮ್ಮ ಮೆಸೇಜ್ ಬಂದಿದೆ, ಕ್ಲಾಸಲ್ಲಿ ಇದೆಯೋ ಇಲ್ವೋ? ಕ್ಲಾಸಲ್ಲೇ ಇದ್ದೀನಿ. ಮೇಡಮ್ ಇಲ್ಲೋ ಅಮ್ಮನಿಗೆ ಹೇಳ್ಬಿಟ್ರ ಅಂತ ನಾನು ಮೊದಲು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ, ಮತ್ತೆ ಆಟ ಆಡ್ತೀನಿ. ಎಸ್ ಮ್ಯಾಮ್. ಓಕೆ ಮ್ಯಾಮ್. ದೇವ್ರೇ, ಆನ್ಲೈನ್ ಕ್ಲಾಸ್ ಇವನಿಗೆ, ಟೆನ್ಷನ್ ನನಗೆ. ಆ ಕಡೆಯಿಂದ ಈ ಮೇಡಮ್ ಮೆಸೇಜ್ ಕಳಿಸಿ ನನ್ ಜೀವ ತಿಂತಾರೆ. ಈ ಕಡೆಯಿಂದ ಇವನದೊಂದು ಆಟ. ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೋ? Yeah, we are talking about the issue now, sir. Yeah. Yes, sir. Yeah, yes. ಸುದರ್ಶನ, Yes. 1 minute, sir. I'll put your call on hold. 1 minute, sir. ಸುದರ್ಶನ, ಪೇಪರ್ ಮತ್ತೆ ಹಾಲ್ಮಾರ್ ಬಂದಿರ ಕಣೋ, ದುಡ್ಡು ಬೇಕಂತೆ. ಅಪ್ಪ, ಹಾ. ಅಲ್ಲಿ ಫ್ರಿಡ್ಜ್ ಮೇಲೆ ನನ್ನ ವ್ಯಾಲೆಟ್ ಇದೆ, ಅದ್ರಲ್ಲಿ ದುಡ್ಡುಂಟು. ಎಷ್ಟು ಬಿಲ್ ಅಂತ ನೋಡಿ ನೀವೇ ಸೆಟ್ಲ್ ಮಾಡಿ ಅಲ್ವಾ? ಎಲ್ಲದಕ್ಕೂ ನಾನೇ ಬರ್ಬೇಕಾ? ಅದು ಸರಿ ಕಣೋ, ಬಂದವಳು ಹೆಂಗಸಾಗಿದ್ದಿದೆ, ನಾನೇ ಕೊಡ್ತಿದ್ದೆ. ಬಂದವರು ಗಂಡ್ಸು ಅಂದ್ರೆ ನೀವೇ ಹ್ಯಾಂಡಲ್ ಮಾಡು. ಅದು ನಾನು CCTVಯಲ್ಲಿ ನೋಡಿಯೇ ನಿಮ್ಗೆ ಹೇಳಿದ್ದು, ನೀವೇ ಸೆಟ್ಲ್ ಮಾಡಿ ಅಂತ. ಇಲ್ಲದ್ರೆ ನಾನು ಹೋಗೋದಿಲ್ವಾ? ನೀನು ನನ್ನ ಮಗನೇ ಕಣೋ. Yes, sir. Yeah. Yes, sir. I'm working on that, sir. Yes, sir. Yeah. Correct. Yes, sir. Yes. Dad, I want pizza. Dad, I want pizza. 1 minute, sir. Put your phone on mute, sir. 1 minute, sir. Sankar, ಎಷ್ಟು ಸರಿ ಹೇಳಿಲ್ಲ ನಿಂಗೆ ನನ್ನ ರೂಮಿಗೆ ಬರಬೇಡ, ನನಗೆ ಉಪದ್ರ ಕೊರಬೇಡ ಅಂತ? ಎಷ್ಟು ಸರಿ ಹೇಳಿದ್ರು ನಿಂಗೆ ಭಾಷೆ ಇಲ್ಲ ಅಲ್ಲ? ಪಿಜ್ಜಾ ಏನು ಬೇಕಾದ್ರೆ ನಿನ್ನ ಮಮ್ಮಿ ಹತ್ರ ಹೋಗಿ ಕೇಳಲ್ವಾ? ಶಟ್ ಯುವರ್ ಮೌತ್ ಅಂಡ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್, ಓಕೆ? ಹಲೋ ವೇದ, ಚೆನ್ನಾಗಿದೆಯಾ? ಬ್ಯುಸಿ ಇದ್ದೇನೆ. ಏನೋ ಸ್ಪೆಷಲ್ ರೆಸಿಪಿ ಕಳಿಸ್ತೀಯಂತಿ, ಏನು ಬಂದಿಲ್ಲ ಇನ್ನು? ಹೌದಾ? ಪರವಾಗಿಲ್ಲ, ಫ್ರೀ ಇದ್ದಾಗ ಕಳಿಸು. ಟೆಸ್ಟಾ? ಯಾವ ಟೆಸ್ಟ್? ಫಿಸಿಕ್ಸ್. ಇವನೇನು ಹೇಳಿಲ್ಲ
ಸಮರ್ಥ ಅವನು ಚೆನ್ನಾಗಿ ಆಡ್ಕೊಂಡಿದ್ದಾನೆ, ಬುಕ್ಕೇ ಮುಟ್ಟಿಲ್ಲ ಕಣೆ. ಓ ಅವನಿಗೆ 20 ಬಂದಿದ? ಇಲ್ಲ, ಇವನು ಏನೂ ಹೇಳಿಲ್ಲ, ಇನ್ನು ಕೇಳಬೇಕು ನಂಗೀಗ. ಏನ್ ಹುಡುಗನೋ ಇನ್ನು. ಆಯ್ತು ಕಣೆ, ಮತ್ತೆ ಮಾತಾಡ್ತೀನಿ, ಅವನಿಗೆ ಕೇಳ್ತೀನಿ ನಾನು. ಬಾಯ್. ಏನ್ ಹುಡುಗನು, ಟೆಸ್ಟ್ ಇದೆ ಅಂತನೂ ಹೇಳಿಲ್ಲ, ಟೆಸ್ಟ್ ಆದ್ಮೇಲೆ ಮಾರ್ಕ್ನೂ ಹೇಳಿಲ್ಲ. ಇದೇ ಇವನಿಗೀಗ. ಸಮರ್, ಫಿಸಿಕ್ಸ್ ಅಲ್ಲಿ ಎಷ್ಟು ಮಾರ್ಕ್ ನಿಂಗೆ? ಅಯ್ಯೋ, ಫಿಸಿಕ್ಸ್ ಎಕ್ಸಾಮ್ ಬಗ್ಗೆ ನಿಮ್ಗೆ ಯಾರಮ್ಮ ಹೇಳಿದ್ರು? ಅದು ನನಗೆ 50 ಏನು 15 ಸಾಕೇನೋ? ಅಪ್ಪ ಬರ್ಲಿ ಇವತ್ತು. ಇದೇ ನಿಂಗೆ. ಮೊದ್ಲೆಲ್ಲ ಕಾಲೇಜಿಗೆ ಮೊಬೈಲೇ ಅಲೌಡ್ ಇರಲಿಲ್ಲ, ಫೈನ್ ಹಾಕ್ತಿದ್ರು. ಈಗ ನೋಡಿ, ಕಾಲೇಜೇ ಮೊಬೈಲ್ ಅಲ್ಲಿ ಆಗಿದೆ, ಮಾತಾಡಂಗಿಲ್ಲ. What the hell is happening, Sudarshan? In 40 minutes of call, only 20 minutes you are talking to me? Disgusting. Whenever you are on a call with me, either there is a Wi-Fi issue, either there is a power cut happening, either your child is not well, your father is not well. Come on, what is this? I am so frustrated with you. Sorry sir. I will take care. This will not happen again, sir. This is all genuine issues, sir, at home. What to do? Please understand, sir. I will take care. I told you it will not happen again, sir. Please. No. I just don't want to hear anything from you, Sudarshan. And I'm just hanging up the call. ಅಯ್ಯೋ, ಫೋನೇ ಕಟ್ ಮಾಡಿಬಿಟ್ರಲ್ಲಪ್ಪ. ಹೇಗೆ ಸಮಾಧಾನ ಮಾಡಿಸೋದು ಈ ಮಹಿಷಾಸುರಂಗೆ? ಆ ದೇವನೇ ಬಲ್ಲ. ಈ ವರ್ಕ್ ಫ್ರಮ್ ಹೋಮು, ಈ ಟೆನ್ಷನ್ ಯಾರಿಗೆ ಬೇಕು? ಯಾವಾಗ ಸರಿಯಾಗುತ್ತೋ ಆ ದೇವನೇ ಬಲ್ಲ. ರೀ, ಆಯ್ತಾ ನಿಮ್ ಕಾಲ್? ಆ ಮನೆ ಕೆಲಸದವನು ಬಂದಿಲ್ಲ. ಈ ಲಾಕ್ಡೌನ್, ವರ್ಕ್ ಫ್ರಮ್ ಹೋಮ್ ಅಂತ ಇಡೀ ದಿನ ಮನೆ ಕೆಲಸ ಮಾಡೋದೇ ಆಯ್ತು. ಸತ್ಯ ತರ ದುಡಿತಾ ಇದ್ದೀನಿ ನಾನು. ಧೂಳು ತುಂಬಿದೆ ಈ ಮನೆಯೊಳಗೆ. ಏನ್ ಮಾಡ್ತಿದ್ಯಾ ಕಣೆ ನೀನು? ಇವತ್ತು ಮಧ್ಯಾಹ್ನ ಊಟಕ್ಕೆ ಏನೇನ್ ಮಾಡಿದ್ಯಾ ಚಿನ್ನ? ಬೆಳಿಗ್ಗೆ 6 ಇಡ್ಲಿ 3 ವಡೆ ತಿಂದದ್ದು ಈಗ ತಾನೇ ಗಂಟನೊಳಗೆ ಇಡ್ತಾ ಇದೆ. ಆಗ್ಲೇ ಮಧ್ಯಾಹ್ನದ ಊಟದ ಚಿಂತೆಯ ನಿಮ್ಗೆ? ಇಡೀ ದಿನ ಮನೆಯಲ್ಲಿ ಇರೋ ಕಣೆ, ಅಲ್ದು ಬಂದು ನಿಮ್ಗೆ ಗೊತ್ತು. ಇಡೀ ದಿನ ಬಾಸ್ ಇದು ಕಿರಿಕಿರಿ. ಏನಾದ್ರೂ ಬಿಸಿ ಟೇಸ್ಟಿಯಾಗಿ ತಿನ್ನು ಅಂದ್ರೆ ಕೇಳಿದೆ ಅಷ್ಟೇ. ನಾಲ್ಗೆ ಚಪಲ ಜಾಸ್ತಿ ಆಗಿದೆ ನಿಮ್ಗೆ. ಮೊದಲು ಬಿಸಿಯಾಗಿ ಟೀ ಮಾಡಿ ಕೊಡ್ತೀನಿ, ಅದನ್ನು ಕುಡೀರಿ. ಆಮೇಲೆ ಮಧ್ಯಾಹ್ನದ ಊಟದ ಚಿಂತೆ ಏನಂತ ನೋಡುವ. ಇವ್ರಿಗೇನು ಗೊತ್ತು ನನ್ನ ಕಷ್ಟ. ಮನೆಯಲ್ಲಿ ಇರ್ಬೇಕಾದ್ರೆ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ದಿನಕ್ಕೊಂದು, ನಿಮಿಷಕ್ಕೊಂದು, ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ನನ್ನ ಜೀವ ಹಿಂಡ್ತಾರೆ. ಹಾಗೆ ಮಾಡ್ಲಿಕ್ಕೆ ಇದೇನು ರೆಸ್ಟೋರೆಂಟಾ? ಇವರು ಮೊದಲು ಆಫೀಸಿಗೆ ಹೋಗ್ಬೇಕಾದ್ರೆ ಏನೂ ತೊಂದರೆ ಇರಲಿಲ್ಲ. ನಾನೇನು ಮಾಡಿಕೊಟ್ರು ಚೆನ್ನಾಗಿ ತಿಂದು ಬರ್ತಿದ್ರು. ಈಗ ನೋಡಿ, ಮನೆಯಲ್ಲಿ ಇರೋದ್ರಿಂದ 5 ನಿಮಿಷಕ್ಕೆ ನನ್ನ ಜೀವ ಹಿಂಡ್ತಾ ಇದ್ದಾರೆ. ಇರಿ, ಟೀ ಮಾಡಿ ತರ್ತೀನಿ. ತಗೊಳ್ಳಿ ಟೀ. ಅಯ್ಯೋ, ಏನು ಕಾಲ ಬಂತಪ್ಪ ಈಗ. ನಾನು ತಿಂದಿಡ್ಕುದ ಲೆಕ್ಕ ಮಾಡಿ ಇಡ್ಲಿಕ್ಕೆ ಶುರು ಮಾಡ್ತಾಳೆ ಇವಳು. 6 ಇಡ್ಲಿ 3 ವಡೆ ಅಂತ. ಇಡ್ಲಿ ಗೋಡೆಗೆ ಹೊಡೆದ್ರೆ ಅದು ಪುನಃ ರಿಬೌಂಡ್ ಆಗಿ ನನ್ನ ಮುಖಕ್ಕೆ ಬಂದು ಬೀಳ್ತದೆ ಅಂತ ಇಡ್ಲಿ. ವಡ ಅಂತೆ, ವಡ ಇಷ್ಟು ಸಣ್ಣದು ಮಾಡಿಟ್ಟಿದ್ದಾಳೆ. ನನ್ನ ತಾಯಿ ಕ್ಯಾಪ್ಸೂಲ್ ಕೊಡ್ತಾಳಲ್ಲ, ಅದು ಅದಕ್ಕಿಂತ ದೊಡ್ಡದು. ಮತ್ತೆ ಒಂದು ಆ ವಡಕ್ಕೆ ತೂತೇ ಇಲ್ಲ. ನಾನು ಮೊದಲೇ ನೋಡುದು. ಒಂದು ಚಂದವಾದ ಕೆಂಪು ಇಟ್ಟಿಗೆ ತರ ಮಾಡಿಟ್ಟಿದ್ದಾಳೆ. ವಡ ಅಂತೆ, ದೊಡ್ಡ ಬಿರಿಯಾನಿ ಮಾಡಿದಾಗ ಹೇಳ್ತಾಳೆ ಇವಳು. ಅದು ಕೂಡ ಲೆಕ್ಕ ಮಾಡಿ ಇಡ್ಲಿಕ್ಕೆ ಶುರು ಮಾಡಿದಾಳೆ ಇವಳು. ತಗೊಳ್ರಿ ಮನೆ ಗುಡಿಸಿ. ಏನು ನಿಂದು ವಸ್ತು ಇವತ್ತು? ಏನು ಹೊಸ್ತ? ಯಾವಾಗ್ಲೂ ಮಾಡೋದೇ ಇಲ್ವಾ? ನಾನು ಯಾವಾಗ್ಲಿಂದ ಕಾಯ್ತಾ ಇದ್ದೆ. ಯಾವಾಗ ಈಗ ಲಾಕ್ಡೌನ್ ಮುಗೀತಾ, ಯಾವಾಗ ನಾನು ಆಫೀಸ್ಗೆ ಹೋಗ್ಲಿಲ್ವಾ ಅಂತ ಕಾನು ಯಾವಾಗದಿಂದ ಕಾಯ್ತಾ ಇದ್ದೆ. ಅಲ್ಲಿ HR ಡಿಪಾರ್ಟ್ಮೆಂಟ್ ಅಲ್ಲಿ ಪಾಯಲ್ ಅಂತ ಇದ್ದಾರೆ, ಅಕೌಂಟ್ಸ್ ಅಲ್ಲಿ ಸಿಂಧು ಅಂತ ಇದ್ದಾರೆ. ಸುಂದರ ತರುಣಿಯರು.
ಅವರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ನನಗೆ ಏನೇನು ತಿಂದಿದಂತ ನನಗೆ ಗೊತ್ತಾಗುದಿಲ್ಲ, ಅಷ್ಟು ಖುಷಿ ಆಗ್ತದೆ. ಯಾರಿಗೆ ಬೇಕ್ರಿ ಈ ಮನೆದ್ದು ಬದನೆಕಾಯಿ ಗೊಜ್ಜು, ಮೆಣಸಿನ ಸಾರು, ಯಾರಿಗೆ ಬೇಕು? ಯಾವ ತಿಳಿಯಲು ನಿನ್ನ ಈ ಭುಜಬಲದ ಪರಾಕ್ರಮ, ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನು, ಅಬ್ಬಿರಿಸಿ ಒಪ್ಪಿರಿಸಿದರೆ ಯಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಹೆಂಡತಿಯ ಆಗಮನ. ಈ ಲಾಕ್ಡೌನ್ ನಲ್ಲಿ ಹೆಂಗಸರು ಗಾಳಿ ಹಾಕಿದ ಬೆಲೂನ್ ಅಂತ ಹಾಕ್ತಾರೆ, ಮತ್ತೆ ಗಂಡಸರು ಗಾಳಿ ಹೋದ ಟೈರಿನ್ ಅಂತ ಹಾಕ್ತಾರೆ. ಏನ್ರಿ ಏನು ಮಾತಾಡಿದಾಗ ಆಗ್ತಾ ಇದೆ ನನ್ಗೆ. ನಿನ್ ವಿಷಯ ಅಲ್ಲ ಕಣೆ, ಲಾಕ್ಡೌನ್ ವಿಷಯ ಮಾತಾಡ್ತಾ ಇದ್ದೆ. ಹಾಗಾದ್ರೆ ಮಾಡಿ ಸರಿ ಕೆಲಸ ಮಾಡ್ಬೇಕು. ಯಾರು ಬರೆದ ಕಥೆಯೋ ನನಗಾಗಿ ಬಂದ. ಅಯ್ಯೋ ಅಯ್ಯೋ ಅಯ್ಯೋ, ಲೈಟ್ ಫ್ಯಾನ್ ಎಲ್ಲ ಆನ್ ಮಾಡಿಟ್ಟು ಹೋಗ್ತಾನೆ. ಕರೆಂಟ್ ಬಿಲ್ ಬರುತ್ತೆ ಮತ್ತೆ ಇಷ್ಟುದ್ದ. ಯಾವಾಗ ಬುದ್ಧಿ ಬರುತ್ತೋ. ಅವರ ರೂಮ್ ಅಂತೂ ಕಸದ ತೊಟ್ಟಿ ತರ ಇಡ್ತಾನೆ, ನನ್ನ ರೂಮು ಬಿಡಲ್ಲ. ಎಲ್ಲ ಹಾಕಿಟ್ಟಿದ್ದಾನೆ ಇಲ್ಲಿ ಬೆಡ್ ಮೇಲೆ. ವಯಸ್ಸು 18 ಆಯ್ತು, ಕತ್ತೆ ವಯಸ್ಸಾಯ್ತು, ಇನ್ನೂ ಬುದ್ಧಿ ಬರಲ್ಲ. ಲಾಕ್ಡೌನ್ ಮೊದಲು 9 ಗಂಟೆಗೆ ಕಾಲೇಜ್ ಬಸ್ ಬರ್ತಿತ್ತು. ಡಿಸಿಪ್ಲಿನ್ ಆಗಿ ಹೊರಟು ಹೋಗ್ತಿದ್ದ ಕಾಲೇಜಿಗೆ. ಈಗ 10 ಗಂಟೆ ಆದ್ರೂ ಹಾಸಿಗೆಯಿಂದ ಮೇಲೆ ಹೇಳಲ್ಲ. ಮೊದ್ಲು ಇವನು ಕಾಲೇಜಿಗೆ ಹೋಗ್ತಿರುವಾಗ ಕಿಟ್ಟಿ ಪಾರ್ಟಿ, ಶಾಪಿಂಗ್, ಅಲ್ಲಿ ಇಲ್ಲಿ ಅಂತ ಎಂತ ಗಮ್ಮತ್. ಈಗ ಮನೆ ಕೆಲಸ, ಅಡ್ಗೆ ಕೆಲಸ, ಸಾಕಾಗಿ ಹೋಯ್ತು. ಕತ್ತೆ ತರ ದುಡ್ದು. ಯಾವಾಗೊಮ್ಮೆ ಲಾಕ್ಡೌನ್ ಮುಗೀತೋ ಇವನ್ ಕಾಲೇಜ್ ಸ್ಟಾರ್ಟ್ ಆಗುತ್ತೋ. ದೇವ್ರೇ, ಅಯ್ಯೋ ಭಗವಂತ, ಯಾವಾಗ ಈ ಲಾಕ್ಡೌನ್ ಮುಗಿತದೋ, ಯಾವಾಗ ಈ ವರ್ಕ್ ಫ್ರಮ್ ಹೋಮ್ ಮುಗಿತದೋ, ನನ್ಗಂತೂ ಸಾಕಾಗಿ ಹೋಯ್ತು. ಪ್ರತಿಯೊಂದಕ್ಕೂ ಏನಾದ್ರೂ ನೆವನ. ಭಗವಂತ, ನನ್ನ ಉಳಿತಾಯ ಎಲ್ಲ ಇಚ್ಛೆಗಳನ್ನು ನೀನು ಆಮೇಲೆ ಪೂರ್ತಿ ಮಾಡು. ಮೊದಲು ಈ ಒಂದು ಲಾಕ್ಡೌನ್ ಇಚ್ಛೆಯನ್ನು ಬೇಗ ಪೂರ್ತಿ ಮಾಡು ಭಗವಂತ. ಇವರಿಬ್ಬರ ಗೋಳನ್ನು ಆಲಿಸಿದ ಆ ಭಗವಂತನು ಇವರ ಬೇಡಿಕೆಯನ್ನು ಪೂರೈಸಿದನು, ಇಷ್ಟಾರ್ಥವನ್ನು ಕರುಣಿಸಿದನು. ಇವರ ಇಚ್ಛೆಯಂತೆ ಲಾಕ್ಡೌನ್ ತೆರೆಯಲಾಯಿತು. ಲಾಕ್ಡೌನ್ ತೆರೆದ ನಂತರ ಏನಾಯಿತೆಂದು ನೀವೇ ನೋಡಿ ವೀಕ್ಷಕರೇ. ಹಲೋ ವೇದ, ನ್ಯೂಸ್ ನೋಡಿದ್ಯೇನೆ? ಅರೇ ಗುಡ್ ನ್ಯೂಸ್ ಕಣೆ, ಗುಡ್ ನ್ಯೂಸ್. ಹಾ, ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಕಣೆ. ಅಬ್ಬಾ, ದೇವ್ರ ದೊಡ್ಡವನು. ನಾನು ಕೇಳಿದ್ ನನ್ನ ಪ್ರಾರ್ಥನೆಯನ್ನ. ಹೌದು, ಒಮ್ಮೆ ಕಾಲೇಜಿಗೆ ಹೋದ್ರೆ ಸಾಕಾಗಿತ್ತು. ಹಾ, ಓಕೆ ಓಕೆ. ನಿಮಗೆಲ್ಲ ಸಿಗದೆ ತುಂಬಾ ಬೇಜಾರಾಗಿತ್ತು ಕಣೆ. ನಾಡ್ದು ಸ್ಯಾಟರ್ಡೆ ನಮ್ಗೆ ಕಿಟ್ಟಿ ಪಾರ್ಟಿ ಮಾಡೋಣ. ಹಾ, ಎಲ್ಲಂತ ನೀನು ಹೇಳು. ನಮ್ಮನೆಯಲ್ಲೋ ನಿಮ್ಮನೆಯಲ್ಲೋ ಎಲ್ಲಂತ ಡಿಸೈಡ್ ಮಾಡಿ ನಂಗೆ ಒಂದು ಕಾಲ್ ಮಾಡಿ ಹೇಳು. ತುಂಬ ಮಾತಾಡೋದಿದೆ. ಹಾ ಹಾ, ಗಮ್ಮತ್ ಮಾಡೋಣ. ಹಾ ಹೌದು, ಸಮರ್ಥನಿಗೆ ಈಗ ಹೇಳ್ಬೇಕು ಕಣೆ. ಹೌದು, ಈಗ ಹೋಗಿ ಹೇಳ್ತೀನಿ ನಾನು. ನೀನು ನಿನ್ನ ಮಗನಿಗೆ ಹೇಳು, ಸಿಹಿ ಸುದ್ದಿ. ಹಾ, ಹೌದು. ಓಕೆ ಕಣೆ, ಬಾಯ್. ಸಮರ್ ನಿಂಗೊಂದು ನ್ಯೂಸ್ ಹೇಳ್ತೀನಿ ಕಣ. ನಾನು ಫುಲ್ ಖುಷಿಯಾಗಿದ್ದೀನಿ, ಫುಲ್ ಖುಷಿ. ಏನಾಯ್ತಮ್ಮ, ಯಾಕಷ್ಟು ಕುಡಿದಿದ್ಯಾ? ಏನ್ ನ್ಯೂಸ್? ನಾಳೆಯಿಂದ ನಿಮಗೆ ಕಾಲೇಜ್ ಸ್ಟಾರ್ಟ್ ಕಣೋ. ನಾಳೆಯಿಂದ ಕಾಲೇಜ್ ಸ್ಟಾರ್ಟ್. ನಿನ್ನ ಆನ್ಲೈನ್ ಕ್ಲಾಸ್ ಫುಲ್ ಸ್ಟಾಪ್. Ha 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 ha.
ನ್ಯೂಸ್ ಬಂದಿದೆ, ಗುಡ್ ಗುಡ್ ನ್ಯೂಸ್. ನ್ಯೂಸ್ ಇವಾಗ ನಂದಲ್ಲ ರೀ, ಈ ಪೇಪರ್ ನಲ್ಲಿ ಬಂದಿದೆ ಗುಡ್ ನ್ಯೂಸ್. ಚಿನ್ನದ ಬೆಲೆ ಕಡಿಮೆ ಆಯ್ತಾ? ಅದು ಅಲ್ಲ, ಅದ್ರಕ್ಕಿಂತ ದೊಡ್ಡ good ಆಭರಣ news. ಆಫರ್ ಉಂಟಾ? ಅದು ಅಲ್ಲ, ಅದ್ರಕ್ಕಿಂತ ದೊಡ್ಡ ಗುಡ್ ನ್ಯೂಸ್. ಏನ್ ಕಣೆ ಅದು? ಲಾಕ್ಡೌನ್ ಮುಗೀತಂತೆ ಕಣ್ರಿ. ಹೌದಾ? ಎಲ್ರು ಆಫೀಸಿಗೆ ಬರ್ಬೇಕಂತೆ. ಶ್ಯೆ. ಎಲ್ಲ ಪೇಜ್ ಅಲ್ಲಿ ಅದೇ ಮೊದ್ಲೇ news. ಲೇಟ್ ಆಯ್ತು ಮಾರೈತಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಆಫೀಸ್ ಒಂದು ಓಪನ್ ಆಗ್ತಾ ಇದೆ ಅಲ್ಲ. ಏ, ಇಲ್ಲಿ ಬನ್ನಿ, ನಾನು ನಿಮ್ಗೆ ಹೇಳಿದ್ದೇನೆ ತಿನ್ಬೇಡಿ ಅಂತ. ಹೊಟ್ಟೆ ನೋಡಿ ಈಗ ಹೇಗೆ ಬಟನ್ ಹಾಕುದು. ಲೇಟ್ ಆಯ್ತು ಮಣಿ. 2 ಬಟನ್ ಹಾಕಿದೆ ನೋಡಿ. ಐಡಿ ತಗೊಳ್ಳಿ, ಅಲ್ಲಿ ನೋಡಿ, ಅಲ್ಲಿ ಯಾವ್ದು ಕಾಲ್ ಬರ್ತಾ ಇದೆ ನೋಡಿ. ಓ ಮಹಿಷಾಸುರ. ಹಲೋ ಹಲೋ ಮಹಿಷಾಸುರ. ಸಾರಿ ಸರ್. Yeah. I will be there. I will on the way, sir. Give me 5 minutes. I will be there. Okay. Bye. ರೀ ಎಲ್ಲಿ ಓಡ್ತಾ ಏನ್ ಇದ್ದೀರಿ? ಕಣೆ ಈಗ? ಅಲ್ಲಿ ಶಾರ್ಟ್ಸ್ ಅಲ್ಲಿ ಓಡ್ತಾ ಇದ್ದೀರಿ. ಅಯ್ಯಯ್ಯೋ. ಪ್ಯಾಂಟ್ ಹಾಕ್ಲಿಲ್ಲ. ನನಗೆ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದೇ ಅಭ್ಯಾಸ ಅಲ್ವಾ? ಏನ್ ಮಾಡುದು ಈಗ? ಈ ಕೊರೋನಾದಿಂದ ಹಾಳು ಮಾಡಿತು ಎಲ್ಲರ ಜೀವನ. ಇನ್ನಾದರೂ ಮುಂದೆ ಬರಲಿ ಶುಭ ದಿನ. ದೇವರೇ